ಸಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಯಾನು ಸುರೇಖಾ ಶೆಟ್ಟಿ ಕುಡ್ಲ ವಿಶ್ವವಿದ್ಯಾನಿಲಯ ಅಧೀನದ ಕೊನಜೆ ಪದವಿ ಕಾಲೇಜಿನ ಮುಚ್ಚಿನ ತೀರ್ಮಾನ ಕೈಬಿಡಿಯರೆ ಒತ್ತಾಯ ಮಲ್ತಿದ್ದು ಡಿವೈಎಫ್ಐ ಉಳ್ಳಾಲ ತಾಲೂಕು ಸಮಿತಿ ಕುಡ್ಲ ವಿಧಾನಸಭಾ ಕ್ಷೇತ್ರದ ಶಾಸಕರು ಬೊಕ ರಾಜ್ಯ ವಿಧಾನಸಭೆದ ಸಭಾಗುರು ಕಾರ್ಯರು ಯುಟಿ ಖಾದರ್ರಿಗೆ ಭಿನ್ನೈತೊಂದು ಓಲೆ ಕೊಡ್ತರು ಕುಡ್ಲ ವಿಶ್ವವಿದ್ಯಾನಿಲಯ ಅಧೀನಡುಪುನ ಕುಣಾಜೆ ಪದವಿ ಕಾಲೇಜಿನ ಮುಚ್ಚುನ ತೀರ್ಮಾನ ಮಲ್ತದು ಈ ಸಾಲುಡ್ದಿಂಚ ಪದವಿ ಕ್ಲಾಸ್ಲೆಗ್ ಸೇರಿಯರೆ ಅರ್ಜಿ ಕೊರೊಂದಿಜ್ಜೆರು ಪದವಿ ಕಾಲೇಜಿನ ಮುಚ್ಚುನ ತೀರ್ಮಾನ ಕೈಬಿಡಿಯರೆ ಒತ್ತಾಯ ಮಲ್ತದು ಡಿವೈಎಫ್ಐ ಉಳ್ಳಾಲ ತಾಲೂಕು ಸಮಿತಿ ಕ್ಷೇತ್ರದ ಶಾಸಕರು ಬೊಕ ರಾಜ್ಯ ವಿಧಾನಸಭೆದ ಸಭಾಗುರು ಕಾರ್ಯರು ಆದು ಪುನಃ ಯುಟಿ ಖಾದರ್ರಿಗೆ ಭಿನ್ನಾಯ್ತೊಂದು ಓಲೆ ಕೊಡ್ತಿರು ಡಿವೈಎಫ್ಐ ಜಿಲ್ಲಾ ಕಾರ್ಯಂತಿರು ಸಂತೋಷ್ ಬಜಾಲ್ ಉಳ್ಳಾಲ ತಾಲೂಕು ಗುರುಕಾರ್ಯರು ನಿತಿನ್ ಕುತ್ತಾರ್ ಕಾರ್ಯಂತಿರು ರಿಜ್ವಾನ್ ಹರೇಕಳ ಪಡವು ಅಧಿಕಾರಿ ಅಶ್ಫಾಕ್ ಅಲೆಕಳ ನಾಯಕಿ ಸರ್ಫರಾಜ್ ಗಂಡಿ ಇತ್ತಿನ ಕೂಟ ಈ ಭಿನ್ನೈತೊನ್ನ ಓಲೆನು ಕೊಡ್ತುನು ಕೊಣಾಜೆಡು ವಿಶ್ವವಿದ್ಯಾನಿಲಯ ಕ್ಯಾಂಪಸ್ ಕಾರ್ಯೊಡಿತ್ತಿನ ಈ ಪದವಿ ಕಾಲೇಜ್ ಉಳ್ಳಾಲ ತಾಲೂಕುದ ಬಡವೇರು ಬೊಕ್ಕ ನಡುವರ್ಗ ಕುಟುಂಬದ ಜೋಕ್ಲೆಗ್ ಕಲ್ಪರೆ ಮಲ್ಲ ಆಧಾರ ಆದಿತ್ತಡು ಎಡ್ಡೆ ಗುಣಮಟ್ಟದ ಕಾಲೇಜ್ ಆದಿತ್ತದು ಐನ ನಡಪವನವು ವಿಶ್ವವಿದ್ಯಾನಿಲಯದ ಪೆರ್ಮೆ ಆದಿತ್ತಡು ಒಂದು ಊರುದ ಜನಕ್ಲೆನ ಮರ್ಯಾದಿಗ್ಲ ಸಂದದಂದಿತ್ತನು ಭಿನ್ನೈತೊನ್ನ ಓಲೆಡು ತಿರುಪಾದಿರು ಪನವುದ ಕೊರತೆನ ದುಂಬುದೀದು ವಿಶ್ವವಿದ್ಯಾನಿಲಯ ಆಡಳಿತ ಇಂದಿನ ಮುಚ್ಚರೆ ಆಲೋಚನೆ ಮಲ್ತನ ಬಗೆಟ್ ತೆರೆದು ಬೈದನು ಎಂದೆಡ್ದು ಎಂಕ್ಲೆಗು ಪೋಡಿಗೆ ಉಂಡಾತಡು ವಾ ಕಾರಣುಗ್ಲ ಇಂದೆನು ಮುಚ್ಚರೆ ಬಲ್ಲಿ ಎಂದೆನು ನನಲಾತ್ ಗಟ್ಟಿ ಮಲ್ಪೊಡು ಹಾಸ್ಯ ಕೊರತೆ ಇತ್ತಂಡ ಸರ್ಕಾರದ್ದು ವಿಶೇಷ ಅನುದಾನಗೂ ಪ್ರಯತ್ನ ಮಲ್ಪೊಡು ಉಪನ್ಯಾಸಕಿರನ್ನು ದೀದು ಸರಿಯಾಯಿನ ಸಂಬಳ ನಿಗಂಟು ಮಲ್ಪೊಡು ಕಾಲೇಜಿಗೆ ವಿಶ್ವವಿದ್ಯಾನಿಲಯದ ಉಲಾಯಿ ಸರಿಯಾಯಿನ ಕಟ್ವಣ ಉದಗಾವಡು ವಿದ್ಯಾರ್ಥಿಲಿನ ಸೇರ್ಸಾವುನ್ನ ಕಾರ್ಯ ಶುರು ಮಲ್ಪೊಡು ಭಿನ್ನೈತೊಂಡಿರು ಕಾಲೇಜಿನ ಮುಚ್ಚುನ ಅತ್ತಂಡ ಬಲ ಕುಂದಾಯರೆ ತುಂಡ ಸರಣಿ ಪ್ರತಿಭಟನೆ ನಡಪವನೊಂದು ಡಿವೈಎಫ್ಐ ತಿರುಪಾದನು ಅಕ್ರಮ ಗಣಿಗಾರಿಕೆ ಆರೋಪದ ಮಿತ್ತು ಬಿಜೆಪಿ ನಾಯಕನು ಬಂಧನ ಮಲ್ತನ ಬೆಳ್ತಂಗಡಿ ಪೊಲೀಸರ ಕ್ರಮಕ್ಕೂ ವಿರೋಧ ತೋಜಾದು ಸ್ಟೇಷನ್ ಪ್ರತಿಭಟನೆ ನಡಪಾಯಿನ ಶಾಸಕರು ಹರೀಶ್ ಪೂಂಜಾ ಮಿತ್ತು ರಡ್ಡೆ ಕೇಸು ಪಾಡ್ದಿತ್ತಿರು ಆ ಬಗೆಟ್ಟು ತುರ್ತು ತನಿಖೆ ನಡಪಾದ ಜನಪ್ರತಿನಿಧಿಲೇನ ಕೋರ್ಟುಗೂ ದೋಷ ದೂರು ಪಟ್ಟಿ ಸಂದಾದಿರು ಅಕ್ರಮ ಗಣಿಗಾರಿಕೆ ಬೊಕ್ಕ ಸ್ಫೋಟಕ ಕಾಯ್ದೆದಡಿಟ್ಟು ಮೇ 17 ಬಿಜೆಪಿ ಯುವ ಮೋರ್ಚಾ ನಾಯಕಿ ಶಶಿರಾಜ್ ಶೆಟ್ಟಿ ಬೊಕ್ಕ ಪ್ರಮೋದ್ ಉಜ್ಜಿರೆ ಇಂಚ ಈರುವೆರ್ನ ಮಿತ್ತು ಬೆಳ್ತಂಗಡೆ ಪೊಲೀಸರು ಕೇಸು ಪಾಡ್ದಿತ್ತಿರು ಆಂಡ ಕೇಸಿನ ಪೊಕ್ಕಡೆ ಶಶಿರಾಜ್ ಶೆಟ್ಟಿಯರನ ಪುದರ್ ಸೇರ್ಸಾದು ನಡು ರಾತ್ರಿ ಇಲ್ಲಡ್ದು ಬಂಧನ ಮಲ್ತದೆರೆಂದು ದೂರ್ತು ಪೊಲೀಸ್ ಸ್ಟೇಷನ್ ಎದುರು ಶಾಸಕರು ಪ್ರತಿಭಟನೆ ಮಲ್ತಿದ್ದರು ಶಾಸಕರು ಪೊಲೀಸ್ ಕರ್ತವ್ಯಗೂ ಅಡ್ಡಿ ಮಲ್ತನ ಮಾತ್ರ ಎತ್ತು ಪೊಲೀಸರಿಗೆ ಎದುರಾದ ಬೊಚ್ಚಾಂದನ ಶಬ್ದ ಗಳಿಸಿದ್ದು ಕುಚ್ಚನೆ ಮಲ್ತದೆರೆಂದು ಒಂಜಿ ಕೇಸು ಪಾಡ್ತಿರು ಎಂದಕ್ಕೆ ವಿರೋಧ ತೋಜಾದು ಮೇ 20 ಬೆಳ್ತಂಗಡಿ ಆಡಳಿತ ಸೌಧದ ಕೈತಲು ಬಿಜೆಪಿ ಮಂಡಲದ ನಿಲೆಟ್ಟು ನಡತಿನ ಪ್ರತಿಭಟನೆಡು ಶಾಸಕರು ಪಿರ ಪೊಲೀಸರು ತಹಶೀಲ್ದಾರ್ ಬೊಕ ಕೆಲಸದಕ್ಲಿನ ಮಿತ್ತ ಪಂಡನ ಪಾತಿರಲೆಗಾದು ರಡನೆ ಕೇಸ್ ಪಾಡ್ದಿತ್ತಿರು ವಿಚಾರವಾದ ಶಾಸಕರಿಗೆ ನೋಟಿಸ್ ಕೊಡ್ತು ವಿಚಾರಣೆಗೆ ಲೆತ್ತೊಂದು ಬರೆಯರೆ ಮೇ 22 ಪೊಲೀಸರು ಶಾಸಕರನ್ನ ಇಲ್ಲಡೆ ಪೋಯಿನ ಪೊರ್ತುಡು ಅವಳು ಸಾರಗಟ್ಲೆ ಜನ ಸೇರಿದಿತ್ತಿರು ಈ ಬಗೆಟ್ಟು ಎಸ್ಪಿ ಮೇ 27 ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಸುದ್ದಿಕೂಟ ನಡಪಾದು ಶಾಸಕರನ್ನ ನಡೆ ಬೊಕ್ಕ ಕೇಸದ ವಿಚಾರವಾದ ಮಾಹಿತಿ ಕೊಡ್ತಿದ್ದರು ಈ ರಡ್ಡು ಕೇಸಲಿನ ತುರ್ತು ತನಿಖೆಗೆ ಎಸ್ಪಿ ದೀತನ ಕೂಟ ತನಿಖೆ ಮುಗಿತಿದ್ದು ಮೇ 28 ಜನಪ್ರತಿನಿಧಿಲಿನ ಕೋರ್ಟುಗೂ ದೋಷ ದೂರು ಪಟ್ಟಿ ಸಂದಾದನು ಕರ್ನಾಟಕಡು ಸರ್ಕಾರ ಬದುಕದಂಡ ಸೈದನ ಗೊತ್ತುಜಿ ಕುಡ್ಲಾಡು ಮಾರುಗೋಡೆ ನಮಾಜ್ ಮಲ್ಪುನ ದುಷ್ಟ ಶಕ್ತಿಲೇನ ಪ್ರಯತ್ನ ಗೆಲ್ಮೆ ಗೆಂದದಿಂಡು ಇದಕ್ಕೆ ವಿರೋಧ ಮಲ್ಪು ಅಂದು ಬಿಜೆಪಿ ಬಂಡಾಯ ನಾಯಕಿ ದುಂಬುದ ಮಂತ್ರಿ ಕೆಎಸ್ ಈಶ್ವರಪ್ಪ ಒಡಿಪುಡು ಬಂತಿರು ಬಿಜೆಪಿ ಬಂಡಾಯ ನಾಯಕಿ ರಾಜ್ಯದ ದುಂಬುದ ಮಂತ್ರಿ ಕೆಎಸ್ ಈಶ್ವರಪ್ಪ ಒಡಿಪುಡು ಸುದ್ದಿ ಮಾಧ್ಯಮದ ಕ್ರೀಡಾ ಪಾತಿರ್ತು ಕರ್ನಾಟಕಡು ಸರ್ಕಾರ ಬದುಕಂಡ ಸೈತಂಡ ಗೊತ್ತುಜಿ ಕುಡ್ಲಡು ಮಾರುಗೋಡೆ ನಮಾಜ್ ಮಲ್ಪುನ ದುಷ್ಟ ಶಕ್ತಿಲೇನ ಪ್ರಯತ್ನಗೂ ಗೇಲಾತಂಡು ಇದಕ್ಕೆ ವಿರೋಧ ಮಲ್ಪ ಇತ ಮಾರುಗೋಡು ನಮಾಜ್ ಮಲ್ತನಕ್ಲು ಎಲ್ಲ ಮಾತೆರ್ನಲ ಇಲ್ಲಲ್ದ ಉಲಾಯ್ ಬತ್ತದು ನಮಾಜ್ ಮಲ್ಪೇರು ಕೈಕಂಚಲೇನ ಸಾಂಕುನ ಹಿಂದೂಲೇನ ಇಲ್ಲಲ್ದ ಉಲಾಯ್ ಪೊಗ್ಗುದು ರಾಜನಂಚ ಕಂಡೊಂದುಲ್ಲೇರು ಇಂಚಾದ ಪುನಗ ಸಿದ್ದರಾಮಯ್ಯ ಸರ್ಕಾರ ದಾನೆ ಮಲ್ತದು ಗೃಹ ಮಂತ್ರಿ ಎಂಚಿನ ಮಲ್ತೊಂದುಲ್ಲೇರು ಪೊಲೀಸರು ದಾನೆ ಮಲ್ತೊಂದುಲ್ಲೇರೆಂದು ಈಶ್ವರಪ್ಪ ಪ್ರಶ್ನೆ ಪಾಡಿಯರು ಮಾರ್ಗುಡು ನಮಾಜ್ ಮಲ್ತನ ಆರೋಪಿಲಿನ ಪತ್ತದು ಗೂಂಡಾ ಕಾಯ್ದೆ ಪಾಡುಡು ರಾಷ್ಟ್ರ ದೋಹಿಲಿನ ಪತ್ತು ನೋಲು ಪೊಲೀಸರು ಸೋತು ಪೋತಿರು ಕರ್ನಾಟಕಡು ಉಪನ ಕಾಂಗ್ರೆಸ್ ಸರ್ಕಾರಗೂ ಮುಸಲ್ಮಾನರಿನ ಮಿತ್ತು ವಿಶೇಷ ಮೋಕೆ ಉಂಡು ಒಡಿಪುಡು ಹಿಜಾಬ್ ಕೇಸ್ ಶುರುವಾನಗ ಹಿಂದೂ ಸಮಾಜ ಜಾಗೃತಿ ಆತನು ಐದು ಬೊಕ್ಕ ಮುಸಲ್ಮಾನರಿಗೂ ಒಂಜಾತು ಪೋಡಿಗೆ ಕೊಲ್ಲುದುಂಡು ಒಂದು ಹಿಂದೂ ರಾಷ್ಟ್ರ ಆದುಂಡು ಒಲ್ಪ ಬೇತೆ ಒವ್ವೇ ಧರ್ಮದಕ್ಲಿನ ಕಾನೂನುಗೂ ವಿರೋಧಿ ಕಾರ್ಯಲಿಗೆ ಮೂಂಕುದ ಬಲ್ಲು ಪಾಡುಡುಂದು ಕೆಎಸ್ ಈಶ್ವರಪ್ಪ ಒತ್ತಾಯ ಮಲ್ದಿರು ರಸ್ತೆಯಲ್ಲಿ ನಮಾಜ್ ಮಾಡೋಂಥ ಒಂದು ದುಷ್ಟಶಕ್ತಿಗಳ ಪ್ರಯತ್ನ ಯಶಸ್ವಿ ಆಗಿದೆ ಅಂತ ಹೇಳೋದಕ್ಕಿಂತ ನನಗೆ ತುಂಬ ನೋವಾಗುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ನನಗೆ ಗೊತ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಗೃಹ ಮಂತ್ರಿಗೆ ನಾನು ಕೇಳೋಕ್ಕೆ ಇಷ್ಟಪಡ್ತೇನೆ, ರಸ್ತೆಯಲ್ಲಿ ನಮಾಜ್ ಮಾಡೋಕ್ಕೆ ನೀವು ಅವಕಾಶ ಕೊಟ್ಟು ಇದಲ್ಲದೆ ಯಾಕೆ ಅಂತಂದರೆ ರಸ್ತೆಯಲ್ಲಿ ನಮಾಜ್ ಇವತ್ತು ಮಾಡ್ತಾರೆ, ನಾಳೆ ಪ್ರತಿ ಮನೆ ಒಳಗೂ ಬಂದು ನಮಾಜ್ ಮಾಡ್ತಾರೆ. ಮುಖ್ಯಮಂತ್ರಿಗಳ ಮನೆಯಾಗಿರ್ಬೋದು, ಗೃಹ ಮಂತ್ರಿಗಳ ಮನೆಯಾಗಿರ್ಬೋದು, ಹಿಂದೂ ಸಮಾಜದ ಯಾರದೇ ಮನೆಗೆ ಬಂದು ನಮಾಜ್ ಮಾಡ್ತಾರೆ. ಈಗಾಗಲೇ
ದಕ್ಷಿಣ ಕನ್ನಡ, ಉಡುಪಿ, ಮಂಗಳೂರು ಮತ್ತು ಉತ್ತರ ಕನ್ನಡದಲ್ಲೆಲ್ಲ ಮನೆ ಬಂದು ಗೋವನ್ನು ಕಳ್ತನ ಮಾಡ್ಕೊಂಡು ಹೋಗ್ತಾರೆ, ಕರುನು ಕಳ್ತನ ಮಾಡ್ಕೊಂಡು ಹೋಗ್ತಾರೆ. ಪ್ರಶ್ನೆ ಕೇಳಿದ್ರೆ ಚಾಕು ತೋರಿಸೋಂಥ ವ್ಯವಸ್ಥೆ ಇವತ್ತು ಉಡುಪಿ, ಮಂಗಳೂರು, ದಕ್ಷಿಣ ಕನ್ನಡ, ಉಡುಪಿ ಕನ್ನಡ ಇರಬೇಕಾದ್ರೆ ಈಗ ಈ ರೀತಿ ರಸ್ತೆಯಲ್ಲೇ ನಮಾಜ್ ಮಾಡೋಂಥ ಒಂದು ಪ್ರಯತ್ನ ನಡೆಸಿದಾರಲ್ಲ, ಅದರಲ್ಲಿ ಯಶಸ್ವಿನೂ ಆಗಿದ್ದಾರಲ್ಲ. ಈ ನಿಮಿಷ ತನಕ ಸರ್ಕಾರ ಏನು ಮಾಡಿದೆ? ಕುಡ್ಲದ ಕಂಕನಾಡಿಲು ಶುಕ್ರವಾರ ಮಾರುಗೋಡು ನಮಾಜ್ ಮಲ್ತಿನ ಇಸೆಗೂ ಸಂಬಂಧಪಟ್ಟದು ಹಿಂದೂ ಸಂಘಟನೆಲು ಭಾರಿ ಏವ್ರ ತೋಜಾದ ನಮಾಜ್ಗೆ ಎದುರುತ್ತರ ಕೊರಿಯರೆ ಹನುಮಾನ್ ಚಾಲಿಸಾ ಪನ್ವಾಂದ್ ಜಾಗ್ರತೆ ಬಂದಿರು. ಕೊಟ್ಲಡು ಮಾರುಗೋಡು ನಡತಿನ ನಮಾಜ್ಗೆ ಸಂಬಂಧಪಟ್ಟದು ಭಾರಿ ಏವ್ರ ತೋಜಾದನ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಸಂಘಟನೆ ನಾಯಕರು ಕದ್ರ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ತು ನಮಾಜ್ ಮಲ್ತನಕ್ಲಿನ ಮಿತ್ತು ಸರಿಯಾಯಿನ ಕಾನೂನು ಕ್ರಮ ದೆತೊನಿಯರೆ ಒತ್ತಾಯ ಮಲ್ತಿದ್ದರು. ನಮಾಜ್ಗೆ ಎದುರುತ್ತರ ಆದ ಹನುಮಾನ್ ಚಾಲಿಸಾ ಪನ್ವಾಂದ್ ಜಾಗ್ರತೆಲ ಬಂತಿರು. ಎಂಕುಲ್ಲ ಅವೇ ದಿನ ಅವೇ ಪೊರ್ತು ಶಂಕೆ ಜಾಗಂಟೆದ ಒಟ್ಟುಗೂ ಹನುಮಾನ್ ಚಾಲಿಸಾ ಪನ್ಪಾಂದ್ ವಿಶ್ವ ಹಿಂದೂ ಪರಿಷತ್ ನಾಯಕಿ ಪ್ರದೀಪ್ ಸರಿಪಲ್ಲ ಬಂತಿರು. ಸಾರ್ವಜನಿಕ ಜಾಗಿಡು ನಮಾಜ್ ಮಲ್ತದು ಸಮಾಜದ ಶಾಂತಿ ಕಲಂಕಾವನ ಕೆಲಸ ನಡೆತದು. ಕೆಲವರು ಕೋಮು ಲಡಾಯಿ ಸೃಷ್ಟಿ ಮಲ್ಪೊಡು ಪನ್ಪನ ಉದ್ದೇಶದಿ ಒಂದು ಈ ಕಾರ್ಯಗೂ ಕೈಪಾಡ್ತಿರು. ಸಾರ್ವಜನಿಕ ಜಾಕಿಡು ಈ ರೀತಿ ಮಲ್ಪುನ ಸರಿಯತ್ತು ಇಂಚ ಮಲ್ತು ನಕ್ಲಿನ ಮಿತ್ತು ಕಠಿಣ ಕಾನೂನು ಕ್ರಮ ದೆತನೊಡೊಂದು ಸಂಘಟನೆ ನಾಯಕರು ಒತ್ತಾಯ ಮಲ್ತಿದ್ದರು. ಮಂಗಳೂರಿನ ಕಂಕನಾಡಿಯಲ್ಲಿ ಕಳೆದ ಶುಕ್ರವಾರ ಸಾರ್ವಜನಿಕ ಜಾಗದಲ್ಲಿ ನಮಾಜನ್ನು ಮಾಡುವ ಮೂಲಕ ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ, ಸಾರ್ವಜನಿಕ ತೊಂದರೆಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಕಳೆದ ಕೆಲವು ತಿಂಗಳುಗಳ ಹಿಂದೆ ರಸ್ತೆಯನ್ನು ಬಂದ್ ಮಾಡಿ ಇಫ್ತಾರ್ ಕೂಟವನ್ನು ಕೂಡ ಮಾಡಿದರು. ಇದರ ಬಗ್ಗೆ ನಾವು ಮನವಿಯನ್ನು ಕೊಟ್ಟಿದ್ವಿ, ಅದಕ್ಕೆ ಏನೂ ಸ್ಪಂದನೆ ಕೊಟ್ಟಿಲ್ಲ. ಅದರ ಮುಂದುವರೆದ ಭಾಗವಾಗಿ ರಸ್ತೆಯಲ್ಲಿ ನಮಾಜ್ ಮಾಡುವಂಥ ಕೃತ್ಯವನ್ನು ಮಾಡ್ತಾರೆ. ಈ ಕೃತ್ಯವನ್ನು ಬಜರಂಗಳ ಖಂಡನೆ ಮಾಡುತ್ತೆ. ಹಾಗಾಗಿ ಅವರನ್ನು ಬಂಧನ ಮಾಡಬೇಕು, ಈ ಕೃತ್ಯ ಮಾಡಿದವರನ್ನು ಬಂಧನ ಮಾಡಬೇಕು, ಹಾಗೂ ಅವರ ಮೇಲೆ ಕಾನೂನು ಕ್ರಮವನ್ನು ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ನಮ್ಮ ಶರಣ್ ಪಂಪುಯಲ್ಲೋಡು ಪ್ರಾಂತ ಸಹಕಾರದರ್ಶಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಇದು ಮುಂದುವರಿದರೆ ಅದೇ ಜಾಗದಲ್ಲಿ ಅದೇ ಸಮಯದಲ್ಲಿ ಶಂಕ ಜಾಗಟೆಯೊಂದಿಗೆ ಹನುಮಾನ್ ಚಾಲಿಸಾ ಪಠಣ ಮಾಡಲಿಕ್ಕಿದ್ದೇವೆ. ನಮ್ಮ ಕಾರ್ಯಕರ್ತರು ಖಂಡಿತವಾಗಿ ಅದಕ್ಕೆ ಸಿದ್ಧರಾಗಿದ್ದಾರೆ. ಹಾಗಾಗಿ ಇಂಥ ಕೆಲಸಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ. ಜಿಲ್ಲಾಡಳಿತಕ್ಕೆ ಮನವಿಯನ್ನು ಮಾಡ್ತಾ ಇದ್ದೇನೆ, ಯಾರೆಲ್ಲ ಮಾಡಿದ ಕೃತ್ಯವನ್ನು ಮಾಡಿದ್ದಾರೆ ಅವರನ್ನು ಬಂಧನ ಮಾಡಿ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮುಖ್ಯಸ್ಥರು ಪಿ ಚಂದ್ರಶೇಖರನ್ ಜುವ ದೆತೊನ್ನೆಡೆದ ಅವರ ಇಲಾಖೆದ ಮಂತ್ರಿ ನಾಗೇಂದ್ರ ಮೇರಿನ ಮಂತ್ರಿ ಮಂಡಲದ್ದು ಕೈಬಿಡ್ತು ಕೇಸಿನ ಸಿಬಿಐ ತನಿಖೆಗೆ ಕೊರಡೊಂದು ವಿಧಾನ ಪರಿಷತ್ ಎದುರು ಪಕ್ಷದ ನಾಯಕಿ ಕೋಟ ಶ್ರೀನಿವಾಸ ಪೂಜಾರಿ ಒತ್ತಾಯ ಮಲ್ತಿದ್ದರು. ವಿಧಾನ ಪರಿಷತ್ ಎದುರು ಪಕ್ಷದ ನಾಯಕರು ಕೋಟ ಶ್ರೀನಿವಾಸ ಪೂಜಾರಿ ಒಡುಪುಡು ಸುದ್ದಿ ಕೊಟ್ಟಡು ಪಾತಿರ್ದು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮುಖ್ಯಸ್ಥರು ಪಿ ಚಂದ್ರಶೇಖರ್ ಪರಿಶಿಷ್ಟ ವರ್ಗೋಲಿನ ಕಲ್ಯಾಣ ಇಲಾಖೆದ ಭ್ರಷ್ಟಾಚಾರದೊಂಬುದಿದ್ದು ಆಜು ಪುಟ ಡೆತ್ತನೊಟ್ಟು ಬರೆದಿದ್ದು ಜುವ ದೆತೊನ್ನೆಡೆದ ಅವರ ಇಲಾಖೆದ ಮಂತ್ರಿ ನಾಗೇಂದ್ರರನ್ನು ಮಂತ್ರಿ ಮಂಡಲದ್ದು ಕೈಬಿಡಡು ಈ ಕೇಸ್ದ ತನಿಖೆಯನ್ನು ಸಿಬಿಐಗೆ ಒಪ್ಪಿಸಾಡುವುದು ಒತ್ತಾಯ ಮಲ್ತಿರು. ರಾಜ್ಯಡು ಸಿದ್ದರಾಮಯ್ಯರನ ಸರ್ಕಾರ ಒಂಚಿ ಸಾಗೊಂದುಂಡು ಪನ್ಪುನೆಕ್ ಈ ಕೇಸ್ ಗುರ್ತ ಆದುಂಡು. ಆದಿವಾಸಿ ಬುಡಕಟ್ಟು ಜನಾಂಗದ ಬಡವೇರ್ನ ಜೋಕುಲೊಪ್ಪುನ ವಾಲ್ಮೀಕಿ ನಿಗಮಡು ಈ ರೀತಿ ನಡತನವು ದುರಂತಾದ ಆರ್ಪಂಡರು. ವಾಲ್ಮೀಕಿ ನಿಗಮಡು 80 ಕೋಟಿ ರೂಪಾಯಿಲಿನ ಇಲಾಖೆದ ಅಧಿಕಾರಿಲು ಬೊಚ್ಚಾಂದಿನೆಕ್ ಗಲಸದನ ಬಗೆಟ್ಟು ಮಂತ್ರಿ ನಾಗೇಂದ್ರರಿಗೆ ಎದುರಾದ ಸೀದಾ ಆರೋಪ ಮಲ್ತದು ಅಧಿಕಾರಿ ಚಂದ್ರಶೇಖರನ್ ಜುವದೆ ತೊಂದಿರು. ಅಂಚಾದು ನನಲ ಮಂತ್ರಿಯರನ್ನು ಮಂತ್ರಿ ಮಂಡಲೋಡು ತುಂಬುವರಿಪವನು ಸರಿಯತ್ತೆಂದು ಶ್ರೀನಿವಾಸ್ ಪೂಜಾರಿ ಪಡ್ಡರು. ಒಂದು ಸರ್ಕಾರದ ಪಾರದರ್ಶಕ ಆಡಳಿತ ಬುಕ ಪ್ರಾಮಾಣಿಕತೆದ ಪ್ರಶ್ನೆ ಆದುಂಡು ಮಂತ್ರಿ ನಾಗೇಂದ್ರರೇನ ರಾಜಿ ದೆತೊನು ಜಿಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ ರಾಜಿಗೂ ಒತ್ತಾಯ ಮಲ್ತದು ರಾಜ್ಯ ದೊರ್ಮೆಡು ಪೊರಂಭಾಟ ಮಲ್ಫಂದ್ ದುಂಬುದ ಸಮಾಜ ಕಲ್ಯಾಣ ಮಂತ್ರಿಲ ಅದುಪುನ ಕೋಟ ಶ್ರೀನಿವಾಸ ಪೂಜಾರಿ ತಿರುಪಾಯರು. ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಎತ್ತ ಸಾಗ್ತಾ ಇದೆ ಅನ್ನೋದಕ್ಕೆ ಈ ಪ್ರಕರಣ ಒಂದು ಸ್ಪಷ್ಟವಾದಂಥ ದಿಕ್ಸೂಚಿಯಾಗಿದೆ. ಪರಿಶಿಷ್ಟ ಪಂಗಡದ, ಅದರಲ್ಲೂ ಆದಿವಾಸಿ ಬುಡಕಟ್ಟು ಜನಾಂಗದ ಬಡವರ ಮಕ್ಕಳಿರುವಂಥ ವಾಲ್ಮೀಕಿ ನಿಗಮ ಬಡವರ ಮಕ್ಕಳಿಗೆ ಬಡವರಿಗೆ ಕಲ್ಯಾಣಕ್ಕೋಸ್ಕರ ಮೀಸಲಿಟ್ಟಂತ ಹಣ 187 ಕೋಟಿ ಪೈಕಿ ವಾಲ್ಮೀಕಿ ನಿಗಮದಲ್ಲಿ 85 ಕೋಟಿ ರೂಪಾಯಿಯನ್ನ ಸಚಿವರ ಸೂಚನೆಯ ಮೇರೆಗೆ ದುರುಪಯೋಗ ಆಗಿದೆ ಅಂತ ಹೇಳಿ ಇಲಾಖೆಯ ಸಿಬ್ಬಂದಿ ಚಂದ್ರಶೇಖರ್ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನಾನು ಸಿದ್ದರಾಮಯ್ಯನವರಿಗೆ ಕೇಳ್ತಾ ಇರೋದು, ಬಡವರ ಬಗ್ಗೆ ಕಾಳಜಿ ಇರುವಂತ, ದಲಿತರ ಬಗ್ಗೆ, ಪರಿಶಿಷ್ಟ ಪಂಗಡದ ಬಗ್ಗೆ ನಿಮಗಿರುವ ಕಾಳಜಿಯ ದೌತ್ಯಕವೇನಿದು? ನಿಮ್ಮ ಸಚಿವ ಸಂಪುಟದ ಸಹೋದ್ಯೋಗಿ ನಾಗೇಂದ್ರ ಅವರ ಮೇಲೆ ನೇರ ಆರೋಪ ಹೊರಿಸಿ ಇಲಾಖೆಯ ಸಚಿವರ ಒತ್ತಡಕ್ಕೆ ಮಣಿದು ಈ ಭ್ರಷ್ಟಾಚಾರ ಆಗಿದೆ, ನಾನು ಇದರಲ್ಲಿ ಭಾಗಿಯಲ್ಲ, ನಾನು ನಿರಪರಾಧಿ ಅಂತ ಹೇಳಿ ಲಿಖಿತವಾಗಿ ಬರೆದಿಟ್ಟು ನಿಮ್ಮ ಸಿಬ್ಬಂದಿ ಒಬ್ಬ ಆತ್ಮಹತ್ಯೆ ಮಾಡಿಕೊಳ್ತಾನೆ ಅಂದ್ರೆ ಇನ್ನೂ ಕೂಡ ಆ ಸಚಿವರನ್ನ ಸಂಪುಟದಲ್ಲಿ ಮುಂದುವರಿಸಿಕೊಂಡು ಹೋಗ್ತೀರಿ ಅಂತ ಅಂದ್ಕೊಂಡ್ರೆ ನಿಮ್ಮ ಆಡಳಿತದ ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆಯನ್ನು ಪ್ರಶ್ನಿಸಬೇಕಾದಂತ ಅನಿವಾರ್ಯತೆ ಇದೆ.
ನಾನು ನಿಮಗೆ ಸಿದ್ದರಾಮಯ್ಯನವರಿಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಆಗ್ರಹಪಡಿಸ್ತೇನೆ, ತಕ್ಷಣ ಪರಿಶಿಷ್ಟ ಪಂಗಡದ ಸಚಿವ ನಾಗೇಂದ್ರ ಅವರನ್ನು ನೀವು ಕೈ ಬಿಡಬೇಕು ಮತ್ತು ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಳಪಡಿಸಿ ಇದರಲ್ಲಿ ಯಾರ್ಯಾರು ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡಿದ್ದಾರೆ, ಈ ಹಗರಣದಲ್ಲಿ, ಈ ಬಡವರ ಹಣ ಲೂಟಿಯಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ದಾರೆ ಅವರೆಲ್ಲರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಬೇಕಾದಂಥ ಆದೇಶವನ್ನು ನೀವು ಕೊಡಬೇಕಾದಂಥ ಅನಿವಾರ್ಯತೆ ನಿಮ್ಮದಿದೆ. ಈ ಹಿನ್ನೆಲೆಯಲ್ಲಿ ಈ ಕೂಡಲೇ ಸಚಿವರ ರಾಜೀನಾಮೆಯನ್ನು ನೀವು ತಗೊಳ್ಳದೇ ಇದ್ರೆ ನಿಮ್ಮ ರಾಜೀನಾಮೆಗೆ ಆಗ್ರಹಿಸಿ ಇಡೀ ರಾಜ್ಯದಾದ್ಯಂತ ಹೋರಾಟವನ್ನು ಕೈಗೆತ್ತಿಕೊಳ್ಳಬೇಕಾಗುತ್ತದೆ ಅನ್ನುವಂಥ ಆಗ್ರಹವನ್ನು ಈ ಮೂಲಕ ಮಾಡ್ತಾ ಇದ್ದೇನೆ. ದೊಂಬುದ ಕಾಲಡು ಬೆನ್ನಿ ಸಾಗೋಲಿ ಮುಗಿಬೊಕ್ಕ ಕಂಬುಲ ನಡಪಾನು ನಮ್ಮ ಕ್ರಮ ಆದಿತ್ತಂಡು ಹಿರಿಯರನ ಒಂಟಿ ಕರೆ ಕಂಬುಲ ಇತ್ತೆ ಜೋಡು ಕರೆ ಆತನಂದು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಪಂತಿರು ನಮ್ಮ ಕಂಬುಲ ಪ್ರಶಸ್ತಿ ಕೊರ್ಪುನ ಲೇಸಿದ ಮರ್ಯಾದಿ ತಮ್ಮನ ದೆತೊಂದು ಆರ್ಪಾತಿರಿಯರು. ನಮ್ಮ ಕುಡ್ಲ ಚಾನಲ್ ನಮ್ಮ ಕಂಬುಲ ಟೀಮ್ ದುಬೈ ಬೊಕ್ಕ ಸೈಂಟ್ ಅಲೋಷಿಯಸ್ ಡೀಮ್ ಟು ಬಿ ಯೂನಿವರ್ಸಿಟಿ ಒಟ್ಟು ಸೇರಿಗೆಡು ಎಂಚಿಪ್ಪ ಕುಡ್ಲದ ಸೈಂಟ್ ಅಲೋಷಿಯಸ್ ಡೀಮ್ ಟು ಬಿ ಯೂನಿವರ್ಸಿಟಿ ಸಭಾಂಗಣಡು ನಮ್ಮ ಕಂಬಳ ಪ್ರಶಸ್ತಿ 2024 ಪಟ್ಟಣ ಕಾರ್ಯಕ್ರಮ ನಡೆದಿತ್ತು. ಜನಪದ ಗೊಬ್ಬು ಕಂಬಲಗು ಏಪಲ ಉಮೇದು ಬೆರಿಸಾಯ ಕೊರಂದೊಪ್ಪನ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಗುರುಕಾರ್ಯರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ಗೆ ನಮ್ಮ ಕುಡ್ಲ ಮರ್ಯಾದಿ ತಮ್ಮನ ಅಟ್ಟಣೆ ಆದಿತ್ತದು. ಅರೆಗು ಆಣಿ ಬರಿಯರೆ ಸಾಧ್ಯ ಆವಂದು ನಡೆದ ಅವರ ಅರಣ್ಯ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ಡ ಅಂಗಾರೆ ತಮ್ಮನದ ಮರ್ಯಾದೆ ಮಲ್ಪನ ಕಾರ್ಯಕ್ರಮ ದೀದಿತ್ತು. ನಮ್ಮ ಕುಡ್ಲ ಚಾನಲ್ ನಿರ್ದೇಶಕರು ಲೀಲಾಕ್ಷ ಬಿ ಕರ್ಕೇರ ಡಾಕ್ಟರ್ ರಾಜೇಂದ್ರ ಕುಮಾರ್ಗೆ ಶಾಲು ಪಾಡ್ದು ತರಕ್ ಪೇಟ ದೀದ್ ಮಾಲೆ ಪಾಡ್ದು ನೆಂಪುದ ಕಾಣಿಕೆ ಕುರಿತು ತಮ್ಮನದ ಮರ್ಯಾದೆ ಮಲ್ತೇರು. ತಮ್ಮನಿಗೂ ಸೊಲ್ಮೆ ಸಂದಾದು ರಾಜೇಂದ್ರ ಕುಮಾರ್ ಪಾತೆರ್ದು ದುಂಬುದ ಕಾಲಡು ಬೆನ್ನಿ ಸಾಗೋಲಿ ಮುಗಿಬೊಕ್ಕ ಕಂಬುಲ ನಡಪಾವನಾಗ ನಮ್ಮ ಕ್ರಮ ಆದಿತ್ತಂಡು ಹಿರಿಯರು ದುಂಬು ಒಂಟಿ ಕರೆ ಆದ ಮಲ್ತದ್ನ ಕಂಬುಲದ ಗೊಬ್ಬು ಜೋಡು ಕರೆ ಆದ ಬದಲಾತಂಡು ಸುರುಕು ಬಜಗೂಳಿ ಲವಕುಶ ಜೋಡು ಕರೆ ಕಂಬುಲ ನಡತಂಡು ಒಡಿಪು ಸೇರ್ತು ದಕ್ಷಿಣ ಕನ್ನಡ ಜಿಲ್ಲೆಡು ಟಿಕೆಟ್ ದೀದಲ ಕಂಬುಲ ನಡತದಿತ್ತಂಡು ಐಡದ ಬೊಕ್ಕ ಕಂಬುಲಗೂ ಒಂಜಿ ಶಿಸ್ತು ಬತ್ತಂಡು ಕಂಬುಲದ ಸೀಸನ್ ಕರಾವಿಲಿಡು ಇತ್ತ ಭಾರಿ ಪುದರ್ ಪೋತುಂಡು ಗಡ್ದಡ್ ನಡಪುಡು ಇಂಚಿನ ಕಂಬುಲಗೂ ಮಾತಿರ್ಲ ಪ್ರೋತ್ಸಾಹ ಕೊರಡೊಂದು ನಮ್ಮ ಕುಡ್ಲ ಚಾನೆಲ್ಗೆ ಎಡ್ಡೆಪ್ಪು ಬೇಕೇರು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿರ್ದೇಶಕರು ಶಶಿಕುಮಾರ್ ರೈ ಬಾಲ್ಯಟ್ಟು ನಮ್ಮ ಕುಡ್ಲ ಸಂಸ್ಥೆದ ಸುದರ್ಶನ್ ಮೂಡುಶೆಡ್ಡೆ ಜಯಂತುಳ್ಳಾಲ್ ಈ ಪೊರ್ತುಡಿತ್ತೇರು. ಕಂಬಳ ಅನ್ನುವಂಥದ್ದು ಪುರಾತನ ಕಾಲದಿಂದಲೂ ನಮ್ಮಲ್ಲಿ ನಡೆದು ಬಂದಂಥ ಒಂದು ಪದ್ಧತಿ. ಎಲ್ಲ ಕೃಷಿ ಬೇಸಾಯದ ಕೆಲಸ ಮುಗಿದ ನಂತರ ನಮ್ಮ ದೊಡ್ಡ ಕಂಬಳ ಗದ್ದೆಯಲ್ಲಿ ಕಂಬಳವನ್ನು ನಡೆಸುವಂಥ ಪದ್ಧತಿ ಹಿಂದಿನ ಕಾಲದಿಂದಲೂ ನಡೆದು ಬಂದಿತ್ತು. ಅದನ್ನು ಮುಂದೆ ಪರಿವರ್ತನೆಗೊಂಡು ಒಂಟಿಕರೆ ಕಂಬಳವಾಗಿ ಪರಿವರ್ತನೆಗೊಂಡಿತ್ತು. ಒಂಟಿಕರೆ ಕಂಬಳ ಅಂದರೆ ಜನರಿಗೆ ಬೇಸಾಯದ ನಂತರ ಎಲ್ಲ ಕೆಲಸ ಮುಗಿದ ನಂತರ ತಮ್ಮ ಕೋಣಗಳಿಗೆ ವಿಶ್ರಾಂತಿ ನೀಡುವ ಮೊದಲು ಕೋಣಗಳನ್ನು ಓಡಿಸಿ ಕೊನೆಯ ಒಂದು ಹಂತವನ್ನು ತಲುಪ್ತಿದ್ದರು. ಮುಂದೆ ಅದು ಬೆಳೆದು ಬಂದು ಜೋಡುಕರೆ ಕಂಬಳೆಯಾಗಿ ಪರಿವರ್ತನೆಗೊಂಡಿತ್ತು. ಆನಂತರ ಜೋಡುಕರೆ ಕಂಬಳ ನಡೆದದ್ದು ಮೊದಲನೇದಾಗಿ ನನಗೆ ಗೊತ್ತಿದ್ದ ಹಾಗೆ ಲವಕುಶ ಗುಣಪಾಲ್ ಜೈನಿಯವರು ಬಜಗೋಳಿ ಗುಣಪಾಲ್ ಜೈನಿಯವರು ಲವಕುಶ ಅನ್ನುವಂಥ ಜೋಡುಕರೆ ಕಂಬಳವನ್ನು ನಡೆಸಿದರು. ಆನಂತರ ಅವರು ಪ್ರಥಮವಾಗಿ ಅವಿಭಕ್ತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಟಿಕೆಟಿನ ಕಂಬಳವನ್ನು ಮಾಡಿದ್ದಿದ್ದರೆ ಅದು ಗುಣಪಾಲ್ ಜೈನಿಯವರ ಕೀರ್ತಿ ಸಲ್ತದೆ. ಒಂದು ಶಿಸ್ತನ್ನು ತಂದದ್ದು ಕೂಡ ಗುಣಪಾಲ್ ಜೈನಿಯವರು, ಮಿಜಾರ್ ಆನಂದ್ ಆಳೋರವರು. ಈ ರೀತಿಯಾಗಿ ಕಂಬಳವು ಬೆಳೆದು ಇವತ್ತು ಅವಿಭಕ್ತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಪ್ರತಿ ಶನಿವಾರ ಸೀಸನ್ ಬಂದ ಕೂಡಲೇ ಕಂಬಳ ಪ್ರಾರಂಭ ಆಗ್ತದೆ. ಕಂಬಳಕ್ಕೆ ಆದಿತ್ಯವಾರ ಸಾಯಂಕಾಲದವರೆಗೆ ಕಂಬಳ ನಡೆದರೆ ಆನಂತರ ಆ ಕೋಣಗಳನ್ನು ಒಂದು ಮಗುವಿನಂತೆ ಸಾಕುವಂಥ ಪದ್ಧತಿ ಇದೆ. ಅದಕ್ಕೋಸ್ಕರ ಒಂದು ಕೆರೆಯನ್ನು ನಿರ್ಮಿಸಿ ಅದಕ್ಕೋಸ್ಕರ AC ರೂಮನ್ನು ಮಾಡಿ ಅದರಲ್ಲಿ ಕೋಣಗಳನ್ನು ಬೆಳೆಸೋದು, ಅವುಗಳಿಗೆ ಬೇಕಾದಂಥ ಸೌಲಭ್ಯಗಳನ್ನು ನೀಡುವಂಥ ಪದ್ಧತಿ ನಮ್ಮ ಜಿಲ್ಲೆಯಲ್ಲಿ ಬೆಳೆದು ಬಂದಿದೆ. ಇದು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಹೆಮ್ಮೆಯ ಒಂದು ಜಾನಪದ ಕ್ರೀಡೆಯಾಗಿ ಬೆಳೆದು ಬಂದಿದೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. ಈ ಬೆಳವಣಿಗೆಯಲ್ಲಿ ನಮ್ಮ ಕುಡ್ಲ ಇವರ ಪಾತ್ರ ಕೂಡ ತುಂಬ ಇದೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷವಾಗ್ತದೆ. ಪಕ್ಷ ಹಿಂದುತ್ವಾದ ಬಯಕುರ ಮಾತಾ ಕಾರ್ಯಕರ್ತರು ರಘುಪತಿ ಭಟ್ ಪರವಾದ ಕೆಲಸ ಮಲ್ತದು ಬಿಜೆಪಿನ ಸುದ್ದ ಮಲ್ಪೋಡೊಂದು ಬಿಜೆಪಿ ಬಂಡಾಯ ನಾಯಕಿ ಬೊಕ್ಕ ದುಂಬುದ ಮಂತ್ರಿ ಕೆ.ಸಿ. ಈಶ್ವರಪ್ಪ ಪಂತಿರು ಆರು ಕುಡ್ಲದ ಪತ್ರಿಕಾ ಭವನಡು ರಘುಪತಿ ಭಟ್ ಪರವಾದ ಸುದ್ದಿಕೂಟ ನಡಪಾದಿರು. ವಿಧಾನ ಪರಿಷತ್ಗೂ ಪಕ್ಷದಾಂತೆ ಓಟು ಗುಂತುದನ ಒಡಿಪುದ ಕೆ ರಘುಪತಿ ಭಟ್ ಪರವಾದ ರಾಜ್ಯದ ದುಂಬುದ ಮಂತ್ರಿ ಬಿಜೆಪಿ ಬಂಡಾಯ ನಾಯಕಿ ಕೆ.ಸಿ. ಈಶ್ವರಪ್ಪ ಕುಡ್ಲದ ಪತ್ರಿಕಾ ಭವನಡು ಸುದ್ದಿಕೂಟ ನಡಪಾದ ಕರ್ನಾಟಕ ಅಮ್ಮೆ ಜೋಕುಲು ಪಕ್ಷಡು ಇಜ್ಜಂದ ನಂಚ ಮಲ್ಪೋಡು ಪನ್ಪನ ಉದ್ದೇಶಡು ಕೆಲಸ ಮಲ್ತಂದುಲ್ಲ ಬಿಜೆಪಿ ಶುದ್ಧಾವಡು
ಖಂಡಿತ ಆಪುಡು ಬಿಜೆಪಿ ದೇಶಡು ಒಂಜಿ ಸಿದ್ಧಾಂತ ದಿವೊಂದು ಕೆಲಸ ಮಲ್ತೊಂದುಂಡು ಆಂಡ ಕರ್ನಾಟಕಡು ಐಕ ತಿಲಾಂಜಲಿ ಬಿಡ್ದು ಬಿಜೆಪಿ ನಡತೊಂದುಂಡು ಕಾಂಗ್ರೆಸ್ ಸಂಸ್ಕೃತಿ ಬಿಜೆಪಿಡು ಬೈದ್ನವು ಬೇಜಾರುಂಡು ಮಲ್ತದನೆಂದು ಪಂಡೇರೆ ಕರ್ನಾಟಕಡು ಹಿಂದುತ್ವ ಬರಿಕ್ ಒಂದುದು ಜಾತಿ ಜಂಚಿ ಮಾಲುನ ಪೊರ್ತುಡು ಪಕ್ಷ ಹಿಂದುತ್ವ ಅಂದ್ ಬಯಕುನ ಮಾತಾ ಕಾರ್ಯಕರ್ತರು ರಘುಪತಿ ಭಟ್ ಪರವಾದ ಕೆಲಸ ಮಲ್ಪೊಡು ಬಿಜೆಪಿ ಶುದ್ಧಾವಡು ರಘುಪತಿ ಭಟ್ ಗೆಂದುವೆರು ಹಿಂದುತ್ವಗೂ ಆಪನ ಅವಮಾನ ರಘುಪತಿ ಭಟ್ ಬುಕ್ಕ ತನಕ ಒಂದುಪ್ಪನ ಅನ್ಯಾಯದ ಬಗೆಟ್ ಮಾತಿರ್ಲ ಗುಮನ ಕೊರಂದುಟೇರು ಕಾಂಗ್ರೆಸ್ ಇಡ್ದು ಬತ್ತನಕ್ಲಿಕ್ ಸೀಟು ಕೊರ್ಪುನಿಟ್ಟು ಅರ್ಥನೇ ಇಜ್ಜಿ ಹಿಂದುತ್ವದ ನಿಲೆ ಸ್ವಾರ್ಥಿನ ಕೈ ಸೇರ್ತಂಡು ಇಂದೇನು ಪೀರ ಸರಿ ಮಲ್ಪರೆ ಮಾತಿರ್ಲ ಕೆಲಸ ಮಲ್ಪೊಡುಂದು ಅರ್ಪಂಡೇರು ಒಂದು ವಿಶೇಷವಾಯಿನ ಓಟು ದೇಶಡು ಬಿಜೆಪಿ ಒಂಜಿ ಸಿದ್ಧಾಂತಡು ಕಾರ್ಯ ಮಲ್ತೊಂದಿತ್ತಂಡ ರಾಜ್ಯಡು ಐಕ ತಿಲಾಂಜಲಿ ಬಿಡ್ದು ಕಾರ್ಯಡುಲ್ಲೇರು ಜನತಾ ಪಕ್ಷ ಕಟ್ಟದವು ಇತಿಹಾಸ ಲೋಕನು ಒಟ್ಟು ಸೇರವನ ಕಾಂಗ್ರೆಸ್ದ ಕುಟುಂಬ ರಾಜ್ಯಕ್ಕಿಗೂ ಎದುರಾದ ಕೆಲಸ ಆವೊಂದಿತ್ತಂಡ ಕರ್ನಾಟಕಡು ಬಿಜೆಪಿ ಅಮ್ಮೆ ಜೋಕ್ಲೆನ ಕೈಟುಂಡು ಇಂದತ ಬೇಜಾರಡು ಕಾರ್ಯಕರ್ತರು ಉಲ್ಲೇರು ವಿಧಾನಸಭಾ ಓಟದ ಪುರ್ತುಂಡ 45 ವರ್ಷಲಿಡ್ದು ಎನ್ನ ಒಟ್ಟುಗೆ ಕೆಲಸ ಮಲ್ತಿನ ಒಡಿಪುದ ರಘುಪತಿ ಭಟ್ರಿಗೆ ಬೇನೆ ಆತಡು ಎಂಕಾಂಡ ದಿಲ್ಲಿಡು ಲೆಪ್ಪು ಬೈದು ರಘುಪತಿ ಭಟ್ರಿಗೆ ಅವಲ ಇಜ್ಜಿ ಆರ್ ಪಕ್ಷ ನಿಷ್ಠೆ ಬುಡ್ತುಜೇರು ಈ ಓಟುಡು ಅನ್ಯಾಯ ಆತನೆಂದು ಕೆ.ಸಿ. ಈಶ್ವರಪ್ಪ ಬಂಡೇರು ಮೋದಿಯವರು ಹೇಳ್ತಾ ಇದ್ದಾರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಒಂದು ಕುಟುಂಬದಿಂದ ಮುಕ್ತ ಮಾಡಬೇಕು ಅನ್ನೋಂಥ ಒಂದು ಉದ್ದೇಶ ನಂದಿದೆ ಅಂತ ಅಂದ್ಕೊಂಡು ಹೋಗ್ತಾ ಇರಬೇಕಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸಂಸ್ಕೃತಿ ಭಾರತೀಯ ಜನತಾ ಪಾರ್ಟಿಲಿ ಬಂದಿರೋದು ನಮ್ಮೆಲ್ರಿಗೂ ನೋವು ತಂದಿದೆ. ಒಂದೇ ಕುಟುಂಬದ ಮಾನ್ಯ ಯಡಿಯೂರಪ್ಪನವರು ಕೇಂದ್ರದ ಚುನಾವಣಾ ಸಮಿತಿ ಸದಸ್ಯರು, ಅವ್ರ ಮಗ ರಾಘವೇಂದ್ರ MP, ಇನ್ನೊಬ್ಬ ಮಗ ವಿಜಯೇಂದ್ರ MLA, ಜೊತೆಗೆ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ. ಈ ಕುಟುಂಬ ರಾಜಕಾರಣದಿಂದ ಭಾರತೀಯ ಜನತಾ ಪಾರ್ಟಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಮುಕ್ತ ಮಾಡಬೇಕು ಅನ್ನೋಂಥ ಉದ್ದೇಶ ರಾಜ್ಯವನ್ನು ಪಕ್ಷದಲ್ಲಿದ್ದು ನೇತೃತ್ವ ವಹಿಸಿದಂಥ ತಪಸ್ಸು ರೂಪದಲ್ಲಿ ಕೆಲಸ ಮಾಡಿದಂಥ ಅನೇಕ ಕಾರ್ಯಕರ್ತರಿಗೆ ನೋವಾಗಿದೆ. ಇವತ್ತು ನ್ಯಾಯ ಸಂಹಿತೆಡ್ ಬದಲಾವಣೆ ಆಯರೆ ಇತ್ತದು ಸಂಚಾರ ನಿಯಮ ಮೀರುಣಿಕ್ ಶಿಕ್ಷೆದ ಪ್ರಮಾಣ ಬುಕ್ಕ ದಂಡದ ಕಾಸು ಹೆಚ್ಚು ಆಯರೆ ಉಂಡೊಂದು ಕುಡ್ಲನಗರ ಅಪರಾಧ ಬುಕ್ಕ ಸಂಚಾರ ವಿಭಾಗದ DCP BP ದಿನೇಶ್ ಕುಮಾರ್ ಪಂತೆರು ಕುಡ್ಲಡ್ ಬಸ್ ಡ್ರೈವರ್ ಕಂಡಕ್ಟರ್ಲಿನ ಮಾಹಿತಿ ಕಾರ್ಯಾಗಾರ ಉದಿಪನ ಮಲ್ತದು ಅರ್ಪಾತಿಲಿಯರು. ದಕ್ಷಿಣ ಕನ್ನಡ ಬಸ್ ಯಜಮಾನರ ಸಂಘ ಬೊಕ್ಕ ಕುಡ್ಲದ ಸೈಂಟ್ ರೋಷಸ್ ಡೀಮ್ಡ್ ಯೂನಿವರ್ಸಿಟಿದ ಒಟ್ಟು ಸೇರಿಗಿಡು ಅಲೋಷಿಯಸ್ ಕಾಲೇಜ್ ಸಭಾಂಗಣಡು ಬಸ್ ಡ್ರೈವರ್ಲು ಬೊಕ್ಕ ಕಂಡಕ್ಟರ್ಲಿನ ಮಾಹಿತಿ ಕಾರ್ಯಾಗಾರ ಅಟ್ಟನೆ ಮಲ್ತದಿತ್ತೆರು. ಕುಡ್ಲನಗರ ಅಪರಾಧ ಬುಕ್ಕ ಸಂಚಾರ ವಿಭಾಗದ DCP BP ದಿನೇಶ್ ಕುಮಾರ್ ಕಾರ್ಯಾಗಾರ ಉದಿಪನ ಮಲ್ತೆರು. ದಿನೇಶ್ ಕುಮಾರ್ ಕಾರ್ಯಾಗಾರಡು ಮಾಹಿತಿ ಕೊರ್ತು ಬರ್ಪುನ ತಿಂಗೊಳುಡು ನ್ಯಾಯ ಸಂಹಿತೆಡು ಬದಲಾವಣೆರು ಆಯರೆ ಇತ್ತದು ಸಂಚಾರ ನಿಯಮ ಮೀರುನ ಕೇಸ್ಲೆಗ್ ಶಿಕ್ಷೆದ ಪ್ರಮಾಣ ಬೊಕ್ಕ ದಂಡದ ಕಾಸು ಹೆಚ್ಚಾಯರೆ ಉಂಡು. ರೇಸಿಂಗ್ ಪರ್ತ್ ಗಾಡಿ ಬುಡ್ಪುನ ಮೊಬೈಲ್ ಗಳಸುನ ಓವರ್ಟೇಕ್ ರೆಡ್ ಲೈಟ್ ಮೀರುನ ಒನ್ ವೇಡ್ ಗಾಡಿ ಕೊನುಪುನ ಕೇಸ್ ಲೆಡ್ದು ಡ್ರೈವರ್ ಲೈಸೆನ್ಸ್ ದೆತ್ತು ಪಾಡುನ ಕ್ರಮ ದೆತ್ತುನಡು. ಮಾತಾ ಮಾರುಗೊಲೆಡು ದುಂಬುಗು CCTV ಪಾಡು ನಡೆದವರ ಹೆಲ್ಮೆಟ್ ಮೊಬೈಲ್ ಗಳಸುನ ಸೀಟ್ ಬೆಲ್ಟ್ ಪಾಡಂದನ ಮಾತಾ ನಾಡು ಪತ್ತೊಡುಂದು ಆರ್ಪಂಡೇರು. ಬಸ್ಲಿನ ಕಂಡಕ್ಟರ್ಲು ಟಿಕೆಟ್ ಕೊರಂದೆ ಜನದೀನ ವಿಶ್ವಾಸ ಕಳವನಡೆ ಕೆಬಿ ಕೀಲುನ ಹಾರ್ನ್ ಬಗೆಟ್ ಜಾಗ್ರತೆ ವಹಿಸಂಡಲ ಬೊಂಬೈ ಬೆಂಗಳೂರು ದೂರ ದೂರಕ್ಕೂ ಪೋಪುನ ಬಸ್ಲಿನ ಹಾರ್ನ್ ಬಗೆಟ್ ಭಾರಿ ದೂರಲು ಬರನುಂಡು. ಸಂತ ಶಿಸ್ತು ಕಾತೊಂದು ಸಾರ್ವಜನಿಕರಿನ ಜವಾಬ್ದಾರಿಯನ್ನು ತೂವೋಡಾತನೆಂದು DCP ಪಂಡೇರು. ಕುಡ್ಲನಗರಡು ಅಪಘಾತ ಆವಂದನ ಸಂಚಾರ ವ್ಯವಸ್ಥೆ ಮಲ್ಪರೆ ಪೊಲೀಸ್ ಇಲಾಖೆ ಪಂತ ಪಾಡ್ದಂಡು ಆಯ್ತ ಒಂಜಿ ಭಾಗ ಆದ ಕಾರ್ಯಾಗಾರ ನಡಪಾಯರೆ ಸೂಚನೆ ಕೊಡ್ತುಂಡು. 80 ವರ್ಷ ಇತಿಹಾಸದ ಬಸ್ ವ್ಯವಸ್ಥೆ ಕುಡ್ಲಡು ಉಂಡು. ಮಾರ್ಗ ಅಂಚನೆ ಇತ್ತಂಡ ಗಾಡಿಲು 2 ಪಾಲ್ ಹೆಚ್ಚಾತಡು. ನಿಯಮ ಪಾಲನೆ ಅವೊಂದಿಜ್ಜಿ ಅಂಚಾದ್ ಕಾರ್ಯಾಗಾರ ಅಗತ್ಯ. ಪೊಲೀಸರು ದಂಡ ಪಾಡಂಡಲ ನಿಯಮ ಮೀರುಣ ಉಂತುದುಜಿ ಡ್ರೈವರ್ಲೆಡ ತಾಳ್ಮೆ ಇಜ್ಜಿ ನಗರ ಬಚಾವಡು ಉಂಡೊಂದು ಪನ್ಪುರಂಚಿತ್ತನ ಮನಸ್ಸು ಜನೊಕ್ಕುಲೆಡ ಮೂಡುನಂಚ ಆಯರೆ ಕಾರ್ಯಾಗಾರಡು ತಿಕ್ಕುನ ಮಾಹಿತಿನ ಕರ್ತವ್ಯಡು ಸೇರ್ಸಾವುಲೆಂದು DCP BP ದಿನೇಶ್ ಕುಮಾರ್ ಪಂಡೇರು. ನಾವಿಲ್ಲಿ ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ, ಬಸ್ಸು ಚಾಲಕರಲ್ಲೂ ಕೂಡ ನಾವು ಅದನ್ನು ನೋಡ್ತಾ ಇದ್ದೀವಿ. ಒಂದು ಪೈಪೋಟಿಯಲ್ಲಿ ಹಿಂದಿಕ್ಕಿ ಹೋಗುವಂಥದ್ದು. ಅದರ ಜೊತೆಗೆ ಒಂದು ಕಡೆ ಎಲ್ಲಾದರೂ ಒಂದು ಬ್ಲಾಕ್ ಆಗಿದೆ ಅಂತಂದರೆ ಏನು ಮಾಡ್ತಾರೆ, ಪಕ್ಕದ ಫುಟ್ಪಾತ್ ಇರ್ಬೋದು, ಪಕ್ಕದ ಮಣ್ಣುದ ರಸ್ತೆ ಇರ್ಬೋದು, ಅದೆಲ್ಲವನ್ನ ಯಾವುದನ್ನು ಕೂಡ ಗಮನಕ್ಕೆ ತಗೊಳ್ಳದೆ, ಸೊ ಒಂದು ವೇಳೆ ಬಿಸಿಲುಗಾಲದಲ್ಲಿ ತುಂಬ ಧೂಳು ಇರ್ತದೆ, ಆದರೂ ಕೂಡ ಮಣ್ಣು ರಸ್ತೆಯಲ್ಲಿ ಧೂಳು ಎಬ್ಬಿಸ್ಕೊಂಡು ಬಸ್ಗಳನ್ನು ಓಡಿಸ್ಕೊಂಡು ಹೋಗುವಂಥದ್ದು. ಸೊ ಇದೆಲ್ಲ ರೇಸಿಂಗ್ ಆಗುತ್ತೆ. ಸೊ ಇದು ಕೂಡ ಇಂಥ ಸಂದರ್ಭ ಬಂತು ಅಂತಂದರೆ ಸೊ ಅವರ ಡ್ರೈವಿಂಗ್ ಲೈಸೆನ್ಸನ್ನು ನಾವು ಕ್ಯಾನ್ಸಲ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಸೊ ಪ್ರಯಾಣಿಕರೊಂದಿಗೆ ಸೌಜನ್ಯದಿಂದ ವರ್ತಿಸಿ, ಇದು ನಮಗೆ ಪ್ರತಿ ವೀಕು ಬರ್ತಾ ಇರುವಂಥ ಮೇಲ್ಗಳಲ್ಲಿ ನಾವು ನೋಡ್ತಾ ಇರ್ತೀವಿ. ಇದು ಸರ್ವೇ ಸಾಮಾನ್ಯ.
ಏಕೆಂದರೆ ಅದೇ 3 ಲಕ್ಷ ಜನ ಜೊತೆಗೆ 3,000 ಜನ ವ್ಯವಹರಿಸೋದು ಇದು ಪ್ರತಿನಿತ್ಯದ ಒಂದು ಸವಾಲಿನ ಕೆಲಸ. ಬಟ್ ಎಷ್ಟೇ ಇದಿದ್ರೂ ನಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳದೆ ದಯವಿಟ್ಟು ಎಲ್ಲರೂ ಪ್ರಯಾಣಿಕರೊಂದಿಗೆ ತಾಳ್ಮೆಯಿಂದ ವರ್ತಿಸಿ. ಅವರೇನು ಶಾರ್ಟ್ ಡಿಸ್ಟೆನ್ಸಲ್ಲಿ ಇರ್ತಾರೆ, ಇಲ್ಲಿಂದ ಜಾಸ್ತಿ ನಿಮ್ಮದು ಲೆಂತು ಇರೋದಿಲ್ಲ. ಬಟ್ ಆ ಒಂದು ಇದರಲ್ಲೇ ತಾವೆಲ್ಲ ಕಿರಿಕ್ ಮಾಡಿಕೊಂಡು ಅದನ್ನು ನಮಗೆ ಕಂಪ್ಲೇಂಟು, ನಾವು ನಿಮಗೆ ಫಾಲೋ ಅಪ್ ಮಾಡಿ ನಿಮಗೆ ನೋಟಿಸ್ ಕೊಟ್ಟು ನಿಮ್ಮ DLಗೆ ಸಸ್ಪೆನ್ಷನ್ನು, ಅದನ್ನೇ ಈ ಪ್ರೊಸೆಸ್ಸು ತುಂಬ ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ದಯವಿಟ್ಟು ತಾವೆಲ್ಲ ತಾಳ್ಮೆಯಿಂದ ವರ್ತಿಸಿ ಪ್ರಯಾಣಿಕರ ಏನು, ಏಕೆಂದರೆ ನೀವಿರೋದೇ ಈ ಒಂದು ಪ್ರಯಾಣಿಕರ ಅನುಕೂಲಕ್ಕಾಗಿ. ನಾನು ನಿಮಗೆ ಏನು ಪರ್ಮಿಟ್ ಕೊಟ್ಟಿರೋದೇ ಒಂದು ಏನು ಪ್ರಯಾಣಿಕರ ನಮಗೇನು ಡಿಮ್ಯಾಂಡ್ ಇದೆ, ಬೇಸ್ಡ್ ಆನ್ ಡಿಮ್ಯಾಂಡ್ ಯು ಹ್ಯಾವ್ ಟು ಸರ್ವ್ ದ ಪೀಪಲ್. ಡಾಕ್ಟರ್ SR ಹರೀಶ್ ಆಚಾರ್ಯ ಬರವು ಕಲ್ಪವನಕ್ಲಿನ ಸುರ ಅದು ಒಟುಗುಂತುದೇರು ಬರವು ಕಲ್ಪನ ಮಾತೆರ್ಲ ಅರೆಗ್ ಬೆರಿಸಾಯ ಕೊರಡೊಂದು ಸುರತ್ಕಲ್ ಗೋವಿಂದದಾಸ ಕಾಲೇಜಿದ ದುಂಬುದ ಪ್ರಿನ್ಸಿಪಾಲರ್ ಡಾಕ್ಟರ್ ರಾಜ್ ಮೋಹನ್ ರಾವ್ ಭಿನ್ನಾಯ್ತುಂದರು. ಸುರತ್ಕಲ್ ಗೋವಿಂದದಾಸ ಕಾಲೇಜಿದ ದುಂಬುದ ಪ್ರಿನ್ಸಿಪಾಲರ್ ಡಾಕ್ಟರ್ ರಾಜ್ ಮೋಹನ್ ರಾವ್ ಕುಡ್ಲಾಡು ಸುದ್ದಿಕೂಟಡು ಪಾತೆರ್ತು ವಿಧಾನ ಪರಿಷತ್ದ ಬರವು ಕಲ್ಪು ನಕ್ಲಿನ ಕ್ಷೇತ್ರಗೂ ಪಕ್ಷ ವೇಧದ ಅಂತಿನ ನಿಲೆಟ್ಟು ಅಭ್ಯರ್ಥಿಲೆನ್ನು ಅಜಪುಡು ನೈಋತ್ಯ ಶಿಕ್ಷಕಿಯರ ಕ್ಷೇತ್ರದ ಓಟುಡು ಡಾಕ್ಟರ್ SR ಹರೀಶ್ ಆಚಾರ್ಯ ಬರವು ಕಲ್ಪು ನಕ್ಲಿನ ಸುರ ಅದು ಓಟು ಗುಂತುದಿತ್ತದು ಓಟು ಇತ್ತನ ಬರವು ಕಲ್ಪವನ ಮಾತಿರ್ಲ ಅರೆಗೆ ಬೆರಿಸಾಯ ಕೊರಡೊಂದು ಬೆಣ್ಣೈತೊಂಡೆರು. ಡಾಕ್ಟರ್ SR ಹರೀಶ್ ಆಚಾರ್ಯ ಕುಡ್ಲ ವಿಶ್ವವಿದ್ಯಾನಿಲಯದ ದುಂಬುದ ಸಿಂಡಿಕೇಟ್ ಸದಸ್ಯರಾದಿತ್ತದು ಬರವು ಕ್ಷೇತ್ರದ ನಿಜವಾಯಿನ ಸಮಸ್ಯೆಲಿನ ಬಗೆಟ್ಟು ಅರೆಗೆ ಗೊತ್ತುಂಡು ಬರವು ಕಲ್ಪನಕ್ಲಿನ ಸೊರ ಆದು ಕಾಲಕಾಲಕ್ಕೂ ವ್ಯವಸ್ಥೆದ ಗುಮನ ವಹಿಸೊಂದು ಬೈತಿರು ನೈಋತ್ಯ ಶಿಕ್ಷಕಿಯರ ಕ್ಷೇತ್ರದ ಈ ಓಟುಡು ಕರಾವಳಿ ಭಾಗವು ರಾಷ್ಟ್ರೀಯ ಪಕ್ಷಲು ಗುಮನ ಕೊರೊಂದಿಚ್ಚ ಡಾಕ್ಟರ್ SR ಹರೀಶ್ ಆಚಾರ್ಯ ಕರಾವಳಿ ಭಾಗದಾರ್ ಆದಿತ್ತದು ಅರೆಗೆ ಬೆರಿಸಾಯ ಕೊರತು ಗೆಂದಾವೊಡೊಂದು ಡಾಕ್ಟರ್ ರಾಜ್ ಮೋಹನ್ ರಾವ್ ಕೇಳುಂಡೆರು. ರವೀಂದ್ರ, ಶ್ರೀಲತಾ, ಮೋಹನ್ ದಾಸ್, ದೀಪಿಕಾ ಸನಿಲ್ ಸುದ್ದಿಕೂಟೊಡಿತ್ತರು. ಪಕ್ಷಾತೀತ ನೆಲೆಯಲ್ಲಿ ಒಬ್ಬ ಸ್ಪರ್ಧೆ ಮಾಡಿದ್ರು. ಅಲ್ಲಿ ಪ್ರಾತಿನಿಧ್ಯ ಅವರಿಗೆ ಸಿಕ್ಕರೆ ಖಂಡಿತಕ್ಕೂ ಅವರಿಂದ ಎಲ್ಲ ಸಮಸ್ಯೆಗಳನ್ನು ಹಂತ ಹಂತವಾಗಿ ಬಗೆಹರಿಸುವಂತಹ ಸಾಧ್ಯತೆಗಳು ಎಲ್ಲ ಇವೆ. ಹರೀಶ್ ಆಚಾರ್ಯರಿಗೆ ಅವರು ಪಕ್ಷಾತೀತರು, ಆದರೆ ಎಲ್ಲ ಪಕ್ಷಗಳಲ್ಲೂ ಅವರಿಗೆ ಸ್ನೇಹಿತರಿದ್ದಾರೆ. ಎಲ್ಲ ಪಕ್ಷಗಳ ಸ್ನೇಹಿತರ ಬೆಂಬಲದೊಂದಿಗೆ ಇಲ್ಲಿನ ಸಹಸ್ರಾರು ಶಿಕ್ಷಕರ ಒತ್ತಾಸೆಯ ಮೇರೆಗೆ ಅವರು ಸ್ಪರ್ಧೆ ಮಾಡ್ತಾಯಿದ್ರು. ಎಲ್ಲರ ಬೆಂಬಲ ನಮ್ಮ ಹರೀಶ್ ಆಚಾರ್ಯರಿಗೆ ಬೇಕು. ಅವರು ಸಿಂಡಿಕೇಟ್ ಸದಸ್ಯರಾಗಿ ಮತ್ತು ಸೆನೆಟ್ ಸದಸ್ಯರಾಗಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕೊಡಗು, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾ ಸಂಘದ ಉಪನ್ಯಾಸಕರ ಸಂಘದ ಗೌರವಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಯಕ್ಷಗಾನ ರಂಗದ ಹಾಸ್ಯ ಕಲಾವಿದರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಸಂದದನ ನಮ್ಮ ಕುಡ್ಲದ ಯಕ್ಷತಿಲಿಕೆ ಕಾರ್ಯಕ್ರಮದ ಕಲಾವಿದರ್ಲ ಆದಿಪ್ಪುನ ದಿನೇಶ್ ಕೋಡ ಪದವಿ ಮೇರೆಗೆ ಆರ್ಯಭಟ ಪ್ರಶಸ್ತಿ ಘೋಷಣೆ ಆತಂಡು. ಜೂನ್ 23 ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರಡು ಪ್ರಶಸ್ತಿ ಲೇಸ್ ನಡೆಪೇರ ಉಂಟು. ಯಕ್ಷಗಾನ ರಂಗುಡು ಆಟದ ಅಭಿಮಾನಿಲಿನ ತಿಳಿಪಾದು ಆಟ ರೈಸು ನಂಚ ಮಲ್ಪುನ ಬೊಕ್ಕ ಆಟ ತೂಪು ನಕ್ಲಿನ ಖುಷಿಕ್ ಕಾರಣ ಆಯ್ನ ಆಟದ ವೇಷಧಾರು ದಿನೇಶ್ ಕೋಡಪದವರಿನ ಬೆಂಗಳೂರದ ಆರ್ಯಭಟ ಸಾಂಸ್ಕೃತಿಕ ಸಂಘಟನೆ ಕೊರ್ಪುನ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿಗೆ ಅಜತಿದ್ದರು. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆತನ ದಿನೇಶ್ ಕೋಡಪದವು ನಮ್ಮ ಕುಡ್ಲ ಚಾನಲ್ದ ಯಕ್ಷತೆಲಿಕೆ ಕಾರ್ಯಕ್ರಮದ ಕಲಾವಿದರ್ಲ ಆದುಲೇರು. ಪ್ರಶಸ್ತಿ ಕೊರ್ಪುನ ಲೇಸ್ ಬರ್ಪುನ ಜೂನ್ 23 ಐತಾರ ಬಯ್ಯ ಆಜರೆ ಗಂಟೆಗೆ ಬೆಂಗಳೂರದ ರವೀಂದ್ರ ಕಲಾಕ್ಷೇತ್ರಡು ನಡೆಪೆರೆ ಉಂಡೊಂದು ಆರ್ಯಭಟ ಸಾಂಸ್ಕೃತಿಕ ಸಂಸ್ಥೆ ಬೆಂಗಳೂರದ ತಾಪಕ ಗುರುಕಾರ್ಯರು ಡಾಕ್ಟರ್ HLN ರಾವ್ ಪ್ರಕಟಣೆ ತಿಳಿಪಾದರು. ಶಬ್ದ ಮಾಲಿನ್ಯ ಸಮಸ್ಯೆ ಬಗೆಟ್ಟು ಸುಪ್ರೀಂ ಕೋರ್ಟ್ ರಾತ್ರಿ 10 ಗಂಟೆಡ್ದು ಪೊಕ್ಕ ಮೈಕ್ ಗಳಸುನೇನು ಉಂತಾವಡೊಂದು ಆದೇಶ ಕೊರದೆತ್ತಿದ್ದು ಈ ಆದೇಶ ಪಾಲನೆಗೆ ಎಂಕಲು ತಯಾರಾದುಲ್ಲಂದು ಮಂಗಳೂರು ಧ್ವನಿ ಮತ್ತು ಬೆಳಕು ಸಾಮಗ್ರಿಗಳ ಮಾಲಕರ ಸಂಘ ತಿಳಿಪಾದರು. ಮಂಗಳೂರು ಧ್ವನಿ ಬೊಕ್ಕ ಬೆಳಕು ಸಾಮಗ್ರಿಗಳ ಮಾಲಕರ ಸಂಘದ ಗುರುಕಾರ್ಯರು ಬೆನೆಟ್ ಡಿಸಿಲ್ವಾ ಅಂಗಾರೆ ಕುಡ್ಲಡು ಸುದಿಕೋಟುಡು ಪಾತಿರ್ದು ಸೊರಲಕ್ಕವನ ಸಮಸ್ಯೆ ಬಗೆಟ್ಟು ಸುಪ್ರೀಂ ಕೋರ್ಟ್ ರಾತ್ರಿ 10 ಗಂಟೆಡ್ದು ಬೊಕ್ಕ ಮೈಕ್ ಗಳಸುನೇನು ಉಂತಾವಡೊಂದು ಆದೇಶ ಕೊರದಿತ್ತಿದ್ದು ಈ ಆದೇಶ ಪಾಲನೆಗೆ ಎಂಕುಲು ತಯಾರುಲ್ಲ. ಸಂಘದ ಕಾರ್ಯಕಾರಿ ಸಮಿತಿಡು ಚರ್ಚೆ ಮಲ್ತದು ಈ ಬಗೆಟ್ಟು ನಿರ್ಧಾರ ತೆತೊಂದುಡು ಆತ್ಯತ್ ಸೊರಬೊಕ್ಕ ಬೊಲ್ಪು ವ್ಯವಸ್ಥೆಗೂ ಒಂಜೆ ರೂಪದ ಬೆಲೆ ನಿಗಂಟು ಮಲ್ಪೆರಲ ತೀರ್ಮಾನ ಮಲ್ತದನೆಂದು ಪಂಡೆರು. ಸಂಘಗೂ ಸ್ವಂತ ಕಟ್ವಣುಗಾದ ಸರಕಾರಿ ಅಡಿ ಜಾಗೆದ ಶಾಸಕಿಯರು ಬೊಕ್ಕ ದುಂಬುದ ಶಾಸಕಿಯರು ಭಿನ್ನೈ ತೊಂದುಡು. ಈ ಕಟ್ವನುಡು
ಸೊರಬೊಕ್ಕ ಬೊಲ್ಪು ವ್ಯವಸ್ಥೆದ ತರಬೇತಿ ಕೇಂದ್ರ ಶುರು ಮಲ್ಪನ ಉದ್ದೇಶ ಉಂಡೊಂದು ಬೆನೆಟ್ ಡಿಸಿಲ್ವಾ ಪಂಡೇರು ಸಂಗೋಡು 400 ದೆಚ್ಚ ಜನ ಸದಸ್ಯರಿದ್ದದು ಯಜಮಾನರಿಗೆ ಜೂವಾ ಇನ್ಸೂರು ಗಾಡಿ ಎಡ್ತಂಡ ಇನ್ಸೂರು ಬೇಲೆದಕ್ಕಲು ಆಕ್ಸಿಡೆಂಟ್ ಬೊಕ್ಕ ಕಷ್ಟದ ಪೊರ್ತುಡು ಸಾಯ ಪಟ್ಟುನ ಬೊಕ್ಕ ಪಾಕ ಸಾಮಾಜಿಕ ಕಾರ್ಯಕ್ರಮ ನಡಪಾವೊಂದು ಬೈದಂಡು ಬರ್ಪುನ ಜೂನ್ 15 ಕುಡ್ಲದ 180 ವರ್ಷ ಇತಿಹಾಸ ಉಪ್ಪುನ ಕಾಸ್ಟ್ರೀಟ್ BMS ಶಾಲೆದ ಆಜಿ ಬೊಕ್ಕ 7ನೇ ಕ್ಲಾಸ್ದ 8 ಜೋಕ್ಲೆಗ್ ಬೂಕು ಬೊಕ್ಕ ಚೀರಾವ್ ಪಟ್ಟುನ ಕಾರ್ಯಕ್ರಮ ದಿವೊಂದುನಂದು ಬೆನೆಟ್ ಡಿಸಿಲ್ವಾ ತಿರುಪಾಯರು ಜಯರಾಮ್ ಮಹೇಶ್ ಬೋಳಾರ ಕೆ ನಿತ್ಯಾನಂದ DJ ಶ್ಯಾಮ್ ಮನೋಹರ್ ವೆಂಕಟರಾಮನ್ ಪೈ ಸುದ್ದಿಪುಟುಡಿದ್ದರು. ನಾವು ಲೈಟ್ಸ್ ಆ್ಯಂಡ್ ಸೌಂಡ್ಸ್ ಅನ್ನೋದು ಒಂದು ಸಂಸ್ಥೆ. ಎಲ್ಲಿಯೂ ಏನು ಕಾರ್ಯಕ್ರಮಗಳು ಆಗಲಿ ಅಲ್ಲಿ ಲೈಟ್ ಮತ್ತು ಸೌಂಡ್ ಇಲ್ಲದೆ ಯಾವ ಕಾರ್ಯಕ್ರಮಗಳು ಆಗುವುದಿಲ್ಲ, ನಿಮಗೆ ಗೊತ್ತಿರುವ ಪ್ರಕಾರ. ಆದರೆ ಏನಾಗ್ತದೆ, ನಮ್ಮ ಮಾಲಕರಿಗಾಗಲಿ ನಮ್ಮ ಕೆಲಸದವರಿಗಾಗಲಿ ಯಾವ ರೀತಿಯ ರೆಸ್ಪೆಕ್ಟ್ ಅಂತ ಇಲ್ಲ ನಾವು ನೋಡಿದ ಪ್ರಕಾರ. ಒಂದು ನೋಡುವ ಕೀಳು ಮಟ್ಟ. ಅದಕ್ಕೋಸ್ಕರ ನಾವಿನ್ನು ಮುಂದೆ ಒಂದು ಇಂಜಿನಿಯರ್ ಕಲಿತ ಸೌಂಡ್ ಇಂಜಿನಿಯರ್ ಕಲಿತವರು ಇರ್ತಾರೆ, ಅವರಿಗೆ ಏನು ನಾವು ರೆಸ್ಪೆಕ್ಟ್. ಯಾಕಂದರೆ ನಮ್ಮ ಎಲ್ಲ ಮಾಲಕರು ಹಾಗೂ ಕಾರ್ಮಿಕರು ಅವರಷ್ಟು ಇಂಜಿನಿಯರ್ ಒಳ್ಳೆ ನುರಿತವರು ಇರ್ತಾರೆ, ಆದರೆ ಅವರಿಗೆ ಯಾವ ಕಡೆ ಹೋದರೂ ಒಂದು ಮರ್ಯಾದೆ ಅಂತ ಕೊಡುವುದು ಬಹಳ ಕಡಿಮೆ. ನಮ್ಮ ಎಲೆಕ್ಟ್ರಿಕಲ್ ಸೌಂಡಿನವರಿಗೆ ಹಣ ಕೊಡಲಿಕ್ಕೆ ಅವ್ರದ್ದು ದುಡ್ಡು ಇರೋದಿಲ್ಲ. ಆದರೂ ಸಹ ನಾವು ಒಂದು ಫಿಕ್ಸ್ಡ್ ರೇಟ್ ಅಂತ ನಾವು ಡಿಸೈಡ್ ಮಾಡಿದ್ರೆ ಮುಂದೆ ಹೋಗುವಾಗ ಎಲ್ಲ ಮಾಲಕರು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಅವ್ರು ಕಷ್ಟಪಡ್ತಾರೆ. ಅವರು ರಿಟೈರ್ಡ್ ಟೈಮ್ನಲ್ಲಿ ಅವ್ರದ್ದು ಏನು ಇರೋದಿಲ್ಲ, ಯಾಕಂದರೆ ಕಾಂಪಿಟೇಷನ್, ದುಡಿದ ಹಣ ಅವರಲ್ಲಿ ಉಳಿಯುವುದಿಲ್ಲ. ಈಗ ಮಳೆಗಾಲ ಶುರುವಾಯಿತು, ಇನ್ನು 3-4 ತಿಂಗಳು ಅವರಿಗೆ ಕೆಲಸಗಳು ಇರುವುದಿಲ್ಲ. ಆಗ ದುಡಿದ ಹಣವನ್ನು ಅವರು ಖರ್ಚು ಮಾಡಬೇಕಾಗುತ್ತೆ. ಪ್ರತ್ಯೇಕವಾಗಿ ನಾವು ಇದರ ಹಿಂದೆ ರಕ್ತ ಶಿಬಿರ ಮತ್ತು ಬೇರೆಯವರಿಗೆ ಏನು ಮನೆಯ ರಿಪೇರಿ ಕೆಲಸಗಳು ಮಾಡುತ್ತಾ ಬರುವಾಗ ಈ ವರ್ಷ ನಾವು ಒಂದು ಹೊಸ ಸ್ಕೀಮನ್ನು ಹಾಕಿದ್ದೇವೆ. ನಮ್ಮ ಕಾಸ್ಟ್ರೀಟಿನಲ್ಲಿ 186 ವರ್ಷ ಹಿಂದೆ ಶಾಲೆ ಇದೆ. ಆ 80 ಮಕ್ಕಳಿಗೆ ಪುಸ್ತಕ ಹಾಗೂ ಬ್ಯಾಗನ್ನು ಕೊಡುವ ಕಾರ್ಯಕ್ರಮವನ್ನು ನಾವು ಜೂನ್ 15ಕ್ಕೆ ಹಮ್ಮಿಕೊಂಡಿದ್ದೇವೆ. ಎಡಗಿರಿತ ಸುದ್ದಿಲೆ ಮೊಗಡು ನನ್ನಲಾತ ಸುದ್ದಿಗಾದತ್ತು ಒಂದು ಪ್ಲೇಟ್ ನಮ್ಮ ಕುಳ್ಳ ನ್ಯೂಸ್ 24/7.